ಈಗ ನೋಡಿ ನಮ್ಮೊಂದಿಗೆ ವಿಶ್ವ ಹಿಂದೂ ಪರಿಷತ್ನವರು ಬಂದಿದ್ದಾರೆ, ಬಜರಂಗ ದಳದವರು ಇದ್ದಾರೆ, ಮತ್ತೆ ರೋಷನ್ ರೊನಾಲ್ಡ್ ಅಂತ ನೋಡಿ. ಇವರಿಗೆ ಅವ ಹೊರಗಕ್ಕೆ ಬೀಡ ಇಟ್ಟಿದ್ದಾನೋ, ಅವ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ, ಯಾಕೆ ಬೇಕು ಅವನಿಗೆ? ನಮ್ಮ ದೈವ ದೇವರ ಮೇಲೆ ನಂಬಿಕೆ ಇದ್ದ ನಾನು ಸುಮ್ಮನೆ ಇರ್ತಿದ್ದೆ. ಈ ದೈವ ದೇವರ ನಂಬಿಕೆ ಇದ್ದಾರೆ, ಅಭಿಮಾನ ಇದ್ದ ಮಾಡ್ತಾರೆ ಅಲ್ವಾ? ಈಗ ಅವರು ನೋಡಿ, ನಾನು ಹೇಳುವಂತದ್ದು ನಿಮ್ಗೆ ಗೊತ್ತಿರ್ಲಿ ಅಮ್ಮ, ನಿಮ್ಗೆ ಗೊತ್ತಿರ್ಲಿ, ಶಿವ ಅಂತ ಹೇಳುವವ ತನ್ನ ಚಪ್ಪಲಿಯಲ್ಲಿ ದೈವಗಳ ಚಿತ್ರ ಅಲ್ಲ, ಫೋಟೋಗಳನ್ನ, ತುಳುನಾಡಿನ ದೈವಗಳ ಫೋಟೋಗಳನ್ನ ಅಶ್ಲೀಲವಾಗಿ ಬಿಂಬಿಸಿದ್ದಕ್ಕೆ ಅವನ ಮೇಲೆ ಕೇಸ್ ಮಾಡಿ ಮಂಗಳೂರಿನ ಪೊಲೀಸರು ಬಂಧಿಸುವ ಹಾಗೆ ಮಾಡಿದ ವ್ಯಕ್ತಿ ಇವ, ಆಯ್ತಾ? ಆದ್ರೆ ಅವರ ಮೇಲೆ ಗೌರವ. ಇನ್ನೊಂದು 8 ಕೇಸ್ ಮಾಡಿದ್ದಾರೆ, 8 ಮಂದಿಯ ಮೇಲೆ. ಅದರಲ್ಲಿ ಒಂದು 3 ಮಂದಿಗೆ 4 ಮಂದಿಯ ಮೇಲೆ ಶಿಕ್ಷೆ ಆಗಿದೆ. ಯಾಕೆ ಮಾಡ್ತಾ ಇದ್ದಾರೆ? ಅವರಿಗೆ ಲಾಭ, ಅವ್ರಿಗೆ ನಷ್ಟ ಅಲ್ಲ. ನಿಮ್ಮ ಹತ್ರ ಒಂದು ನಾನು ಕೂಡ ನಿಮಗೆ ಕೈ ಅಲ್ಲ, ಯಾಕೆ ಗೊತ್ತುಂಟ? ಅಲ್ಲ, ನಾನು ಯಾಕೆ ಹೇಳೋದು ಅಂತ ಹೇಳಿದ್ರೆ, ಅಲ್ಲ ನಿಮ್ಮ ಹತ್ರ ಅಲ್ಲಲ್ಲ, ನಿಮ್ಮ ಹತ್ರ ವಿನಂತಿ ಅಂತ ಹೇಳಿದ್ರೆ, ನಿಮ್ಮಂತ ಗಾಯಕರು ನಾಳೆ ರಾಷ್ಟ್ರ ಗೀತೆಯನ್ನ ಹಾಡುವ ಮುಖೇನ ರಾಷ್ಟ್ರಕ್ಕೆ ಗೌರವ ಕೊಡಿ, ತುಳುನಾಡು ಸಂಸ್ಕೃತಿಗೆ ಗೌರವ ಕೊಡಕ್ಕೆ ಯಾಕೆ ಇದ್ರಲ್ಲಿ ಏನ್ ಹೆಸರು ಸಾಧಿಸಿಲ್ಲ? ನಮ್ಗೆ ಇದು ಅನಿಶ್ಚಿತವಾಗಿ ಆಗಿ ಹೋಯ್ತು. ನಾವು ಅಲ್ಲ, ನಾವು ಮತ್ತೆ ಸಾರ್ವಜನಿಕರಲ್ಲಿ ನಾವು ಖಂಡಿತ ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನೀವು ತಪ್ಪು ಮಾಡಿದ ಮೇಲೆ, ನಿಮ್ಮ ತಪ್ಪು ಮಾಡಿದ ಮೇಲೆ ಉದ್ದಟತನ ತೋರಿಸೋ ತಪ್ಪು. ಆದ್ರೆ ನೀವೀಗ ಬೇಷರ ತಪ್ಪಾಯ್ತು ಅಂತ ಹೇಳಿದ್ರೆ ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಸಂಘಟನೆಯವರು, ಯಾವುದೇ ತುಳುವರು ನಿಮ್ಗೆ ಅದರ ಬಗ್ಗೆ ಎಲ್ಲಿನೂ ನೋವಿಡುದಿಲ್ಲ. ನಾನು ಕೂಡ ಮಾಧ್ಯಮದ ಮುಖೇನ ನಾನು ಸಂಘಟನೆಯವರಲ್ಲಿ ಒಂದು ವಿನಮ್ರ ವಿನಂತಿ, ಯಾಕಂತ ಹೇಳಿದ್ರೆ ನೋಡಿ, ಅವರನ್ನು ನೋಡುವಾಗಲೇ ನಮ್ಗೆ ಗೌರವ. ಯಾಕಂತ ಹೇಳಿದ್ರೆ ಅವರು ಬೇರೆ, ನನ್ನ ತಾಯಿ ಬೇರೆ, ನನ್ನ ಅಕ್ಕ ಬೇರೆ, ಆಯ್ತಾ? ತಪ್ಪಾಗ್ತದೆ. ತಪ್ಪಾದದನ್ನು ತಪ್ಪು ಅಂತ ಹೇಳಿದ್ಮೇಲೆ ದಯವಿಟ್ಟು ಯಾವುದೇ ಕಾರಣಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಇನ್ನೊಬ್ಬರ ಬಗ್ಗೆ ಒಂದು ರಾಜದಾಯಿತು ಇನ್ನು ಮುಂದಕ್ಕೆ ಅದನ್ನು ಮಾಡುವುದನ್ನು ಎಲ್ಲರೂ ಬಿಟ್ಟು ಬಿಡಬೇಕು, ಆಯ್ತಾ? ಆದ್ರಿಂದ ಅಮ್ಮ ಎಂತ ಗೊತ್ತುಂಟ, ಬಹಳ ಖುಷಿ ಆಯ್ತು, ನಿಮ್ಗೆ ಬಹಳ ಖುಷಿ ಆಯ್ತು. ಎಲ್ಲದಕ್ಕೂ ಕಾರಣ ಯಾರ್ದು ನೋಡಿ, ಒಂದು ಒಳ್ಳೆ ಸಮಯ ಅಲ್ಲಿ ಅಮ್ಮ ಕೊಡೆ ಇಟ್ಕೊಂಡು ಬರ್ತಾ ಇದ್ದಾರೆ, ನಾನು ಬಡದು ಇದನ್ನ ಹೃದಯದಿಂದ ಹೇಳುವಂತದ್ದು. ವರ್ಷಧಾರೆ ಬಂತು ನೋಡಿದ್ರ, ಅಲ್ಲಿವರೆಗೆ ಮಳೆ ಇರ್ಲಿಲ್ಲ, ಮಳೆ ಬಂತು. ಇದು ಒಳ್ಳೆ ಶಕುನ. ಯಾಕಂದ್ರೆ ಬೇರೆ ದೈವಸ್ಥಾನಗಳಿಗೆ ಹೋಗುದು, ಕದ್ರಿ ದೇವಸ್ಥಾನಕ್ಕಿಂತ ಈ ಪ್ರದೇಶದ ದೊಡ್ಡ ಕ್ಷೇತ್ರ ಇಲ್ಲ. ಆದ್ರೆ ನೀವು ಒಂದು ವಿಧಾನದಲ್ಲಿ ಎಲ್ಲರೂ ಬಂದದ್ದು ಒಳ್ಳೇದಾಯ್ತು. ಯಾಕಂತ ಹೇಳಿದ್ರೆ ಒಂದೇ ದಿವಸದಲ್ಲಿ ಎಲ್ಲವೂ ಕ್ಲಿಯರ್ ಆಯ್ತು, ಆಯ್ತಾ? ಇವರ ಮಕ್ಕಳ ಮನಸ್ಸಲ್ಲಿರುವಂತ ನೋವುಗಳು ದೂರ ಆಯ್ತು. ವಿದೇಶದಲ್ಲಿ ಇವರ ಮಗ ಒಂದು ಫೋನ್ ಮಾಡುವಾಗ ನಂಗೆ ನನ್ನ ಅಲಿಯ ಫೋನ್ ಮಾಡಿ ಬೇಸರ ಮಾಡಿದಾಗ ಆಯ್ತು, ತುಂಬಾ ಬೇಸರ ಆಯ್ತು, ಆಯ್ತಾ? ಈಗ ಒಂದು ಮಾಡೋಣ, ನಾವು ಹೋಗಿ ಮಂಜುನಾಥನಿಗೆ ಸಲ್ಲಿಸುವಂತ ನಿಮ್ಮ ಪರವಾಗಿ ಒಂದು ಕಾಣಿಕೆಯನ್ನು ಮತ್ತು ಅಣ್ಣಪ್ಪನಿಗೆ ಕೊಡುವಂತ ನಾವೊಂದು ಮಾಡಿ ಆದ್ರೆ ಒಂದು ಈಗ ನಮ್ಮ ಕಾವ್ಯ ಅಂತ ಹಾಗೆ ತಪ್ಪು ಮಾಡಿಸಿ ಅಥವಾ ತಪ್ಪು ಮಾಡಿದವಳು ನಾನು, ಆದ್ರಿಂದ ಆ ಶಕ್ತಿ ಹತ್ರ ಸಂಪೂರ್ಣ ಅಥವಾ ಯಾರ್ಯಾರು ಎಷ್ಟೆಷ್ಟು ಆ ದೈವ ದೇವರುಗಳನ್ನೆಲ್ಲ ಆರಾಧನೆ ಮಾಡ್ತಾರೆ, ಆ ದೈವ ಎಲ್ಲರಿಗೆ ಕ್ಷಮೆ ಕೇಳಿ ಇನ್ನು ನನ್ನಿಂದ ಇಂಥ ತಪ್ಪನ್ನು ಮಾಡಿಸ್ಬೇಡ ಅಂತ ಹೇಳುದು ನಾನು ಆ ಮಂಜುನಾಥನಲ್ಲಿ. ಆದ್ರಿಂದ ಮಾತು ಬಿಡ ಮಂಜುನಾಥ, ತಂದೆ ನೀನು ಯಾವ ತಪ್ಪನ್ನು ಮಾಡಿಸ್ಬೇಡ, ಇನ್ನು ಮುಂದೆ ನೀನು ಎಂತ ಮಾಡಿಸ್ಬೇಕು ನನ್ನಲ್ಲಿ ಅದನ್ನು ಸರಿಯಾಗಿ ಮಾಡಿಸಿ. ಆದ್ರಿಂದ ಆ ಭಕ್ತಿಯಿಂದ ನಾನು ಮಾತಾಡಿದೆ ಮಾಡಿದೆ ಹೊರತು ಇದ್ರಲ್ಲಿ ನಾನು ಯಾವ ತಪ್ಪನ್ನು ನಂಗೆ ಕಾಣ್ತಿಲ್ಲ. ಅದು ತಪ್ಪು ಆಗ್ತದೆ ಹೇಳಿ ನನಗೆ ಇವತ್ತು ತನಕ ಗೊತ್ತಿಲ್ಲ. ಆದ್ರಿಂದ ಯಾವ ದೈವ ದೇವರಿಗೆ ಸಹ ನಾನು ಅಪಹಾಸ್ಯ ಮಾಡಿದ್ದಲ್ಲ. ನಿಮ್ಮ ಆರಾಧನೆಯಲ್ಲಿ ಕ್ಷಣ ಕ್ಷಣವು ನಾನು ಇನ್ನೂ ಇರ್ತೇನೆ ತಾಯಿ. ಓ ಜಗಜ್ಜನನಿ, ನಾನು ಇನ್ನೂ ಇರ್ತೇನೆ. ಅಷ್ಟೇ ನಾನು ನಿಮ್ಮ ಎಲ್ಲರ ಜೊತೆ ಇರುವಂತದ್ದು. ನಿಮ್ಮಲ್ಲಿ ಒಂದು ಮಾತು ಹೇಳ್ತೇನೆ ಕೇಳಿ. ಈಗ ನೀವು ತಪ್ಪಾಯ್ತು ಅಂತ ಹೇಳಿದ್ರಿ, ದೇವರಲ್ಲಿ ಕೇಳಿದ್ರಿ. ಇನ್ನು ಮುಂದಕ್ಕೆ ನೀವು ಸಮಾಜದ ಹಿತಕಾರಕ ಕೆಲಸ ಮಾಡುವುದಂತಿದ್ರೆ ನಾನು ಹೇಳ್ತೇನೆ, ತುಳುನಾಡಿನ ಎಲ್ಲರೂ ನಿಮ್ಮೊಂದಿಗಿದ್ದಾರೆ, ಎಲ್ರು ನಿಮ್ಮೊಂದಿಗಿದ್ದಾರೆ. ಒಳ್ಳೆ ಕೆಲಸ ಮಾಡಿ. ನಾವು ತುಳುನಾಡಿಗೆ, ತುಳು ಭಾಷೆಗೆ, ತುಳು ಸಂಸ್ಕೃತಿಗೆ ಅದಕ್ಕೊಂದು ನನ್ನ ಭಾಗ್ಯ ಇಂಥವರು ಸಿಕ್ಕಿದೆ. ಒಂದು ದೈವವನ್ನು ಹೇಳುವುದು ನಂಗೆ ಅದು ನನ್ನ ಭಾಗ್ಯ. ಆದ್ರೆ ಆ ಒಂದು ಅಲ್ಲಿ ಕೇವಲ ನಿಮ್ದಲ್ಲಮ್ಮ, ನಿಮ್ದು ಮಾತ್ರ ತಪ್ಪಲ್ಲ. ಅಲ್ಲಿ ಹಾಡಿದವರದ್ದು ತಪ್ಪು, ಹಾಡಿಸಿದವರು ತಪ್ಪು, ನೋಡಿ ಚಪ್ಪಾಳೆ ತಟ್ಟಿದವರದ್ದು ತಪ್ಪು, ಆಯ್ತಾ? ಅದು ಅರಿಯದೆ ಆದದ್ದನ್ನ ಮತ್ತೆ ಸಮರ್ಥನೆ ಮಾಡಿದ್ದು ತಪ್ಪು. ಈಗ ನೋಡಿ, ನಿಮ್ಮಿಂದಲ್ಲ ನಂದು ಕೂಡ ತಪ್ಪಾಗಿದೆ. ಒಬ್ರು ಒಂದು ಅರ್ಜೆಂಟ್ ಒಂದು ಮೊಮೆಂಟ್ ತಂದು ಕೊಟ್ಟರು, ನಂಗೆ ಗೊತ್ತಿಲ್ಲ, ಅಕಾಡೆಮಿ ಒತ್ತಡದಲ್ಲಿದ್ದೆ,
ಆಮೇಲೆ ಸಾಮಾಜಿಕ ಜಾಲತಾಣಕ್ಕೆ ಹಾಕಿದಾಗ ಎಲ್ಲರೂ ಪ್ರಶ್ನೆ ಮಾಡಿದ್ರು, ನೋಡಿ ನೀವು ದೈವಾರಾಧಕರು ಇದನ್ನು ಮಾಡುದಾ? ಆವಾಗಲೇ ಬೇಷರತ್ತು ಕ್ಷಮೆ ಕೇಳಿದೆ ನಾನು. ನಂಗೆ ಗೊತ್ತಿಲ್ಲದೆ ಆದದ್ದು, ಆದ್ರಿಂದ ತಪ್ಪು. ಎಲ್ರು ಇವಾಗ್ಲೂ ನಾನು ಹೇಳುದು, ತಪ್ಪು ಮಾಡಿದ ನಮ್ಮ ಕ್ಷಮೆ ಕೇಳುವುದಕ್ಕೆ ಅಯ್ಯೋ ಇಲ್ಲ. ಯಾವುದೇ ರೀತಿಯ ಅಪರಾಧ ಇಲ್ಲ. ಆ ದೈವ ದೇವರುಗಳ ಎದುರು ಆಯ್ತು, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ. ನಾವೊಂದು ಒಳಗೆ ಹೋಗುವ, ಒಳಗೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ. ನಮ್ಮ ಆಯ್ತು. ಆಯ್ತು. ಇಲ್ಲೇ ನಾವು ಎಣಿಸಿದ್ವಿ, ಇದು ದೇವರೇ ಅಣ್ಣಪ್ಪ ಸ್ವಾಮಿ ಕಲ್ತು ನೋಡಿ ಯುವಕರಿಗೆ ಅಂತ ಆಷಾಢದ ಕಾರ್ಯಕ್ರಮ ಅಂತ ಒಂದನೇಗ ಉದ್ಘಾಟನೆಗೆ ಬಂದು ಭಕ್ತಿ ಸಂಗೀತ ಕಂಪನಿ ನಮ್ಮ ವಾಪುರಿಯ ದೈವಾರ ಪದ ಪಂಡಿತಾನ ನೂರು ಎಂತ ಬಗ್ಗೆ ಸರಿ ಜಾಣತೆ ಅಂದ್ರೆ ಬುದ್ಧಿಂದ ಅದಕ್ಕೆ ನಲ್ಸೂರ ನಲ್ಸನಿಗೆ ಬಾತಿಗಳು ಸಾಟಿ ಬಿಟ್ಟು ಪದ್ಯ ಪಂಚನಲ್ಲಿ ಬೊಕ್ಕಲ ಜೋಶ ಬೊಕ್ಕಲ ಬಂದಿದೆ ಸೌವಾರಾಧನೆ ನರ್ಸನ ಮನುಷ್ಯನ ಕಷ್ಟ ಪಂಚಾಂಗದ ದೈವಗಳಿಗೆ ಮಾತು ಯಜಮಾನಿ ನನ್ನ ಮಂದಿರ ಕಂಟು ನಾಯಿಗೆ ದೂರ ಬಿದ್ದೋದು ನನ್ನ ನಾಯಿದು ಕಣ್ಣು ಅನ್ನತ್ತೆ ಮುಖಾಮು ಅಸುಳು ಮಾತು ಮಲ್ತೇಡ ಮಕ್ಕಳಿಗೆ ಮಾತಿರ ಮಾತು ಅಂತ ನಮ್ಮ ತುಳುನಾಡಿನ ಮಾತು ಜವಾನಿಗೆ ದಾರಿ ಬೇಯ್ದಾರ ಎಲ್ಲರಿಗೂ ಸತ್ಯನೇ ಭಾರಿ ಬೇಜಾರಾದ ಮಕ್ಕಳಿಗೆ ತಲೆ ಮಾಡ್ತೀನಿ ಮಕ್ಕಳು ದಾದ ಮಾತು ಬಗ್ಗೆ ಗಂಭೀರ ಅಂತ ತಂದು ಮಕ್ಕಳಿಗೆ ಸಮರ್ಥನೆ ಮಾಡ್ತಿದ್ದಾಗ ಗಂಭೀರ ಆಗುತ್ತೆ ಹೋದಾನ ಕಟ್ಟಡ ಮನವರಿಕೆ ಅನ್ನೋದು ಕಷ್ಟ ದಪ್ಪ ಬಂದ ಕಡಿಮೆ ಬಂದ
நமக்கு தற்போது சரணந்த பிரச்சனைக்கு மரண பிரச்சனை திருமணம் அந்த அதனை அழித்து போலாம் நந்தநாத் இருந்ததுன்னு ಮಂಜುನಾಥನ ಪಕ್ಕದ 51 ತಪ್ಪಾನಿ ಪ್ರಾರ್ಥನೆ ಮಾಡ್ತೀನಿ ನಂಜುನಾಥದ ಪ್ರಾರ್ಥನೆ ಮಾಡಿದ್ರೆ ಸಮಸ್ತ ತುಳುನಾಡಿನ ಪಾಡಿ ಪಾಡಿ ಬನ್ನಿ ಪಕ್ಕ ಸಾಗಿದ ನನ್ನ ಪಾಡಿ ಹೋಗ್ತಾನೆ ಅದನ್ನ ಪಾಡಿ ಅದನ್ನ ಕೈ ಮಾಡಿ ಪ್ರಸಾದ ಬಂದ ಕೈ అన్నపన పూర్ణ ఆంధ్ర సిద్ధమవుతాం ముందు పూర్ణ ఆంధ్ర ప్రాంతం ప్రాంతం అన్న అనుగ్రహ మంత్రి పంతుని అనుభవం అవుతుంది మంజునాథ అనుభవం ಬಣ್ಣವನ್ನು ಬರ್ತಾರೆ ಮಂಜುನಾಥನ ಸಾನ್ನಿಧ್ಯದಲ್ಲಿ 4 ಗಿಡ ಮಂಜುನಾಥ. ನಾನು ಅದರಿಂದ ಆ ದೈವಗಳ ಒಂದು ಉದಿಸು ಒಂದು ಕಣ್ಣಿಟ್ಟಿಯ ಆ ಒಂದು ತೋಲ ಮಹಾ ಅದ್ದೂರಿಯಿಂದ ಆ ಚಂದ ರೀತಿಯಲ್ಲಿ ಅದಕ್ಕೆ ಎಂತ ಇರಬೇಕು ಅಂತ ತಿಳುವಳಿಕೆ ಹೋಗಿ ಮುನ್ನ ಆ ಒಂದು ಉದುರು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದನ್ನು ನಾನು ಮಾಡಿಸ್ತೇನೆ ತಂದು ಸ್ವೀಕಾರ ಮಾಡಬೇಕು. ಆ ಕಲ್ಲೊತ್ತಿ ಮತ್ತೆ ಲಿಪ್ಪಯಾಗವನ್ನು ನಾನು ಮಾಡಿಸ್ತಾ ಇದ್ದೇನೆ. ಅದು ನೀನು ಸ್ವೀಕಾರ ಮಾಡಿ ನೀನೇ ನಿಂತು ಮಾಡಿಸಬೇಕು. ಅದೇ ಮೊನ್ನೆ ಏನ್ ಕಾರ್ಯಕ್ರಮ ಇಲ್ಲಿ ಆಗಿದ್ದು ಮತ್ತೆ ಏನಾಯ್ತು ಅಲ್ಲಿಂದ? ನಂಗೆ ಕಾರ್ಯಕ್ರಮ ಉಷಾ ಅಂತ ಇದ್ರು, ನಮ್ಗೆ ಕರೆದ್ರು. ಮತ್ತೆ ನಾನ್ ಸ್ವಲ್ಪ ಹೊರಗೆ ನಮ್ಮ ಮನದೇ ದೇವ್ರ ಕೆಲಸ ಮಾಡಿದ್ದೆ. ಹಾಗೆ ಅವರೊಂದು ಆರ್ಟ್ ಇದೆ ಅಂತ ಹೇಳಿಕೊಂಡು ಒಂದು ಪ್ರಕೃತಿಯ ಕೆಲಸ ಅಂತ ಹೇಳಿ ನಾನು ಹೋದೆ. ಹಾಗೆ ಅಷ್ಟೇ ಆದದ್ದು. ಮತ್ತೆ ನಾನಲ್ಲಿ ಪದ್ಯ ಹೇಳುವಾಗ ಮತ್ತೆ ಎಲ್ಲರೂ ಹೇಳಿದ್ರು. ನಾನಂದ್ರೆ ಎಲ್ಲ ಇದು ಡಾನ್ಸ್ ಇದು ಅಂದಿನಿಂದ ಸಹ ನಾನು ಮಾಡುದ. ಹಾಗೆ ಅದು ಮಾಡುವಾಗ ನನ್ನನ್ನು ಕರಿಬೇಕಿದೆಲ್ಲರೂ ಹೇಳಿದ್ರು, ನಾನು ನಿಮ್ಮ ಡಾನ್ಸ್ ಎಷ್ಟು ವರ್ಷ ಆಯ್ತು ನೋಡದೆ. ನಿಜವಾಗಿ ನನ್ಗೆ ಅಲ್ಲಿ ಅದು ಒಂದು ಖುಷಿಯಲ್ಲಿ ಆ ಪದ್ಯಕ್ಕೆ ನಾನು ಯಾಕಂದ್ರೆ ಸಣ್ಣದಿಂದ ಸಹ ಆಗ್ತಾ ಇತ್ತು. ಪದ್ಯಕ್ಕೆ ಅಂತಲ್ಲ, ನನ್ನದು ಡಾನ್ಸ್ ಇದೆ ಎಲ್ಲದ್ದು ತುಂಬಾ ಡಾನ್ಸ್ ಮಾಡಿದ್ದೇನೆ. ನನ್ನ ಡಾನ್ಸ್ ಅಲ್ಲೆಲ್ಲ ನಾನಂದ್ರೆ ಆ ದೇವರ ದಿವಸ ನಮ್ಮಲ್ಲಿ ಹಾಗೆ ಆ ಎಲ್ಲ ಉಂಟು ನರ್ತನ ಪೂಜೆ ಅಂತ ಅಷ್ಟೇ. ಹಾಗೆ ಅದು ನನ್ಗೆ ಒಮ್ಮೆ ಮಾಡಿ ಇದಾಯ್ತು ಅಂದ್ರೆ ಖುಷಿಯಲ್ಲಿ ಮಾಡಿದೆ ನಾನು. ಅಲ್ಲಿ ಈ ಮಟ್ಟಕ್ಕೆ ನಮ್ಗೆ ಇದು ಆಗ್ತದೆ ಹೇಳಿ ಗೊತ್ತಿರ್ಲಿಲ್ಲ. ಅಂದ್ರೆ ಆ ಮೂಮೆಂಟ್ ಅಲ್ಲಿ ನಾನು ಅದನ್ನು ಡಾನ್ಸ್ ಮಾಡಿದೆ ಅಷ್ಟೇ.
ಮೇಡಮ್ ಈಗ ನಾವು ಕೇಳ್ಕೊಡ್ತೀವಿ ಅಂದ್ರೆ ನೀವು ತುಂಬಾ ದೈವ ಭಕ್ತರು, ದೇವರನ್ನೆಲ್ಲ ಆರಾಧನೆ ಮಾಡ್ತೀರಾ ಅಂತ ಯಾವ್ದಾದ್ರು ಹೇಳಿದಾರೆ. ಏನ್ ಮೇಡಮ್ ಮನೆಯಲ್ಲ ಆ ರೀತಿ ಆರಾಧನೆ? ಅಲ್ಲ, ನಮ್ಮ ಮನೆಯ ಪೂಜೆ, ನಮ್ಮದು ಮೂಲದಿಂದ ಸಿದ್ಧ ಪೂಜೆ, ಮತ್ತೆ ಮನೆಯಲ್ಲೇ ಮಾಡಿ. ಈಗ ಇಲ್ಲಿ ಬಂದು ಏನ ಅಲ್ಲ, ನಾನು ಯಾರಿಗೆ ಹೇಳುದಿಲ್ಲ, ಹೇಳಲಿಕ್ಕೆ ಅಂದ್ರೆ ನೋಡಿ ನನ್ನದು ತಪ್ಪು ಅಂತ ಹೇಳಿ ಆಯ್ತು. ಅದಕ್ಕೆ ಆ ಮಂಜುನಾಥನಲ್ಲಿ, ಯಾಕಂದ್ರೆ ಎಷ್ಟು ವರ್ಷ ಇಲ್ಲಿ ಸಹ ನಾನು ನರ್ತನ ಡಾನ್ಸ್ ಎಲ್ಲ ಮಾಡಿದೆ, ಅದನ್ನೆಲ್ಲ ಮಾಡಿದ್ದೇನೆ, ಯಕ್ಷಗಾನ ಎಲ್ಲ ಮಾಡಿದ್ದೆ. ಮತ್ತೆ ನಾನೆಲ್ಲ ದೇವರದ್ದು ಇದ್ರಲ್ಲಿ ನಾನು ಕಾಣ್ತಾ ಇದ್ದೆ. ಈಗ ತಪ್ಪಂತ ಅನಿಸಿದ್ಯಾ ಪ್ರಾರ್ಥನೆ ಎಂತಂತ ಹೇಳ್ಕೊಂಡಾಗ? ಅಲ್ಲ, ಈಗ ನಾನು ಅದು ತಪ್ಪು ಅಂತ ಹೇಳಿ ಆಗಿದೆ, ತಪ್ಪು ಅಂತ ಹೇಳಿ ಆಗಿದೆ. ಆದ್ರಿಂದ ಆ ದೇವರ ನಾನು ಕ್ಷಮೆ ಕೇಳಿದೆ. ಎಷ್ಟು ಇದ್ರು ಆದ್ರೆ ನನ್ನನ್ನು ಇನ್ನು ಮುಂದೆ ಸಹ ಒಳ್ಳೇದೇ ಮಾಡಿಸು. ಮತ್ತೆ ನಂಗೆ ಇದು ಇಷ್ಟ ಆಯ್ತು. ಯಾಕೆ ಗೊತ್ತುಂಟ, ನಾನು ಇದನ್ನ ಮಾಡ್ಬೇಕು ಅಂತ ಅನಿಸಿತು. ಯಾಕಂದ್ರೆ ಇನ್ನು ಮುಂದೆ ಇದನ್ನು ಯಾರು ಸಹ ಇನ್ನು ಮುಂದೆ ಇದನ್ನು ಮಾಡಬಾರ್ದು. ಅರ್ಥ ಆಯ್ತಾ? ಯಾಕಂದ್ರೆ ಈಗ ನಾನು ದೊಡ್ಡವಳು, ಈಗ ಒಂದು ದೇವರದೆಲ್ಲ ಮಾಡುವವಳು. ಇನ್ನು ಮುಂದೆ ನಾನು ಅದನ್ನು ಭಕ್ತಿಯಲ್ಲಿ ಮಾಡಿದ್ದೇನೆ ಅಥವಾ ನಾನು ನನ್ನದು ಇದು ಡಾನ್ಸೇ ನನ್ನದು ಜೀವನ ಖುಷಿಯಲ್ಲಿ ಮಾಡಿದ್ದೇನಂತ ಇನ್ನೊಬ್ರಿಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ಕಾಣುದು ನಾನು ಡಾನ್ಸ್ ಮಾಡಿದ್ದು ಮಾತ್ರ. ಅರ್ಥ ಆಯ್ತಾ? ಅದಕ್ಕೆ ನಾನು ಇನ್ನು ಯಾರಿಗೂ ಸಹ ಇನ್ನು ಮುಂದೆ ಸಹ ಇದನ್ನು ಮಿಸ್ಯೂಸ್ ಮಾಡಬಾರ್ದು. ಆ ದೇವರ ಹೆಸರು ಉಳಿಬೇಕು ಇನ್ನು ಸಹ. ಆ ಒಂದು ಭಕ್ತಿಪೂರ್ವಕ ದೈವದ್ದು ಕೋಲ ಸೇವೆ ಎಲ್ಲ ಆಗ್ಬೇಕು ಅಂತ ಹೇಳಿಕೊಂಡು ನಾನಂದ್ರೆ ತುಂಬಾ ಭಕ್ತಿ ಮಾಡಿದವಳು, ಇನ್ನೂ ಸಹ ಮಾಡ್ತೇನೆ, ಈಗ ಸಹ ಮಾಡಿದ್ದೇನೆ. ಆದ್ರಿಂದ ನಾನು ಅದೇ ವಿಷಯದಲ್ಲಿ ಇನ್ನು ನಾನು ಬಂದದ್ದು. ನಂಗೆ ಮತ್ತೆ ಆಗ ಇನ್ನು ಬೇಡ ಹಾಗೆ ಹೀಗೆ, ಆದ್ರೆ ನಂಗೆ ಇದು ಸಹ ಆಗ್ಲಿಲ್ಲ. ಏನೋ ದೇವರು ಮಾಡಿಸಿದ್ದಾರೆ, ನಾನು ಅದಕ್ಕೆ ಅವರ ತಪ್ಪು ಮಾಡಿಸಿ ಮತ್ತೆ ಎಲ್ಲರೂ ಸಹ ಈಗ ಒಂದು ತಾಯಿ ತಪ್ಪು ಮಾಡಿದಾಳಂತ ಹೇಳಿ ಆ ತಾಯಿಗೆ, ಆ ಬ್ರಹ್ಮಾಂಡ ಸ್ವರೂಪಿಣಿ, ಆ ಇಡೀ ಬ್ರಹ್ಮಾಂಡಕ್ಕೇನೆ ನಾನು ಕ್ಷಮೆ ಕೇಳಿದ್ದೆ. ಆದ್ರಿಂದ ಆ ಎಷ್ಟು ಸಲಸ ನಾವು ಎಂತಾದ್ರೆ ಸಹ ಅದ ಪಾದದ ಧೂಳಾಗಿರುವವರು, ನಾವು ಸೇವಕರಾಗಿ ಇರುವವರು, ದೈವ ಆಗ್ಲಿ ದೇವರಾಗ್ಲಿ ಆ ಪ್ರೇತಗಳಾಗ್ಲಿ ಅದೆಲ್ಲವೂ ನನ್ನಕ್ಕಿಂತ ಮೇಲೆ. ಆದ್ರಿಂದ ಎಂತ ಬಂದ್ರೆ ಸಹ ಅದು ಪ್ರೇತವಾಗಿ ಎಂತಾದ್ರೂ ಹೇಳಿದ್ರೆ ಸಹ ನಾನು ಯೋಗ್ಯ ಅಂತ ಹೇಳಿದ್ರೆ ನನ್ನಕ್ಕಿಂತ ಮೇಲೆ ಎಲ್ಲ ಸಹ. ಆದ್ರಿಂದ ಅದಕ್ಕೆ ಇನ್ನು ಮುಂದೆ ಮುಂಬರುವ ಆ ಮಕ್ಕಳು ಇದನ್ನು ನೋಡಿ ಇಲ್ಲ ಅಮ್ಮ ಮಾಡಿದ್ದಾರೆ ಅಂತ ಹೇಳಿಕೊಂಡು, ಅಥವಾ ಯಾರು ನನ್ನನ್ನು ಫಾಲೋವರ್ಸ್ ಇದ್ದಾರೆ ಅವರು ಅದನ್ನು ಅನುಕರಣೆ ಮಾಡಬಾರ್ದು ಹೇಳಿಕೊಂಡು, ಇವತ್ತಿಗೆ ನೀವೆಲ್ಲ ಸೇರಿ ಅದು ದೈವ ಚಿತ್ತ ಆಗಿತ್ತು ಅಂತ ಹೇಳಿಕೊಂಡು, ಮತ್ತೆ ಇವರು ಸಹ ನಂಗೆ ದಯಾನಂದ ಕತ್ತಲೆ ಸಹ ಅವ್ರು ನಂಗೆ ಗೊತ್ತಿರ್ಲಿಲ್ಲ. ಅಂದ್ರೆ ನಾನು ಇಷ್ಟರವರೆಗೆ ಇವರನ್ನು ಹೀಗೆ ಮೀಟ್ ಆಗ್ಲಿಲ್ಲ. ಆ ದೇವರೇ ನಮ್ಗೆ ಇದೆಲ್ಲ ನಮ್ಗೆ ಅನುಕೂಲ ಮಾಡಿಕೊಟ್ಟಿತ್ತು ಅಂತ ಹೇಳಿ ನಿಜವಾಗಿ ಹೇಳ್ತೇನೆ. ಇವನದ್ದು ಎಷ್ಟು ಪ್ರಾಯಶ್ಚಿತ ಮಾಡಿಕೊಂಡ್ರು ಸಹ ಅದು ಕಮ್ಮಿ ಅಂತ ಹೇಳುದು ನಾವು. ಆದ್ರಿಂದ ಎಲ್ಲ ದೇವರಿಗೆ ಸಹ ನನಗೆ ಇಂಥ ಒಂದು ಇದನ್ನು ಹೇಳಲಿಕ್ಕೆ ಕೊಟ್ರು. ಮತ್ತೆ ಈ ಕ್ಷಮೆಯಲ್ಲಿ ನಾನು ಇನ್ನು ಮೇಲೆ ಬರ್ಬೇಕು ತಾಯಿ, ಈ ಕ್ಷಮೆ ಮಾಡಿ ಇನ್ನು ಮುಂದೆ ನೀನ್ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿಕೊಂಡು ಆ ಪ್ರಾರ್ಥನೆಯನ್ನು ಮಾಡಿದೆ. ನೀವು ಕೇಳಿದ್ರಿ ಎಂತ ಪ್ರಾರ್ಥನೆ ಮಾಡಿದ್ದೇನಂತ, ಅದನ್ನೇ ಪ್ರಾರ್ಥನೆ ಮಾಡಿದೆ. ನನ್ನಿಂದ ಇನ್ನು ಒಳ್ಳೆ ಲೋಕ ಸೇವೆಯನ್ನು ಮಾಡಿಸುವಂತಾಗ್ಲಿ ಅಂತ ಹೇಳಿಕೊಂಡು. ಹೌದಮ್ಮ, ಹೌದು. ನನ್ನದೊಂದು ಜೀವಮಾನದ ಒಂದು ಆಶೆ ಇತ್ತು. ನನ್ಗೆ ದೇವರು ಎಲ್ಲರೂ ನನ್ಗೆ ನಮ್ಮನ್ನು ಮೇಲೆ ತಂದವರೇ ಆಗೋದ್ರಿಂದ ಆ ದೇವರದ್ದು ಕೆಲಸ ಮಾಡ್ಬೇಕು. ನಂಗೆ ದೇವರು ಎಲ್ಲರೂ ಒಂದೇ. ಆದ್ರಿಂದ ನಂಗೆ ಯಾವ ದೈವಗಳು ಸಹ ನೋವು ಪಡ್ಬಾರ್ದು ಹೇಳಿಕೊಂಡು, ಅದ್ರ ನಂಗೆ ಹರಕೆ ಅಂತ ಹೇಳಿದ್ರೆ ನಾನು ತುಂಬಾ ಇಷ್ಟಪಡ್ತೇನೆ ದೈವವನ್ನೆಲ್ಲ. ಅದಕ್ಕೆ ನಂಗೆ ಅದೊಂದು ಭಾಗ್ಯ ಅವಳು ತಕೊಳ್ಳಿ, ನಂಗೆ ಅನುಕೂಲ ಮಾಡಿಕೊಟ್ಟು ಆ ಭಾಗ್ಯ ತಕೊಳ್ಳಿ ಅಂತ ಹೇಳಿಕೊಂಡು ನಾನು ಪ್ರಾರ್ಥನೆ ಮಾಡ್ತೇನೆ. ಕವಿತಾ ಅಂತ, ನನ್ನಮ್ಮ ಕವಿತಾ ರಾವ್ ಅಂತ. ಬರೀ ವಿರೋಧಗಳೆಲ್ಲ ಕೇಳಿದ್ರು, ಈಗ ಅವರು ಕ್ಷಮೆ ಕೇಳಿದರು. ಅದು ವಿರೋಧ ಅಂತ ಅಲ್ಲ, ಅವರ ನೋವು. ಯಾರು ದೈವಾರಾಧನೆಗೆ ಧಕ್ಕೆ ಆಗ್ತದೆ ಆವಾಗ ಯುವಕರ ಮನಸ್ಸು, ಅದರ ಮೇಲೆ ಭಕ್ತಿ ಇದ್ದವರ ಮನಸ್ಸು ತುಡಿತದೆ. ಆ ತುಡಿತವೇ ನೋವಾಗಿ ಕ್ರೋಧವಾಗಿ ಹೊರಹೊಮ್ಮಿದೆ. ಯಾಕಂತೇಳಿದ್ರೆ ಇವರು ಬೇಕಲ್ನವರು, ಈ ತಾಯಿ. ಅವರಿಗೆ ಭರತನಾಟ್ಯಂ, ಸಂಗೀತ, ನೃತ್ಯ ಇದರೆಲ್ಲ ಪರಿಣತಿ ಹೊಂದಿದವರು. ಮತ್ತೆ ಇಲ್ಲಿನ ರಂಗಭೂಮಿಯಲ್ಲಿ ಕೂಡ ಅವರು, ನಂಗೆ ಇವತ್ತು ಗೊತ್ತಾಯ್ತು, ರಂಗಭೂಮಿಯಲ್ಲಿ ಅವರು ನಟನೆಯನ್ನು ಮಾಡಿದ್ದಾರೆ. ಬೇರೆ ಇದೇ ಜಾಗದಲ್ಲಿ ಅವರು ವೇಷವನ್ನೆಲ್ಲ ಮಾಡಿದ್ದಾರೆ, ನಾಟಕದಲ್ಲೆಲ್ಲ ಮಾಡಿದ್ದಾರೆ, ದೇವಿ ಪಾತ್ರಗಳನ್ನೆಲ್ಲ ಮಾಡಿದ್ದಾರೆ. ಆವಾಗ ಏನಾಯ್ತು ಅಂತ ಹೇಳಿದ್ರೆ, ಇವರು
ಆಷಾಢದ ಆಟಿಡೊಂದಿನ ಕಾರ್ಯಕ್ರಮದಲ್ಲಿ ಅಲ್ಲಿ ಹಾಡುವವರು ಅವರಿಗೂ ಗೊತ್ತಿಲ್ಲ, ಬೇರೆ ಬೇರೆ ಜನಪದದಿಂದ ಅವರು ಹಾಡಿದ ಅದಕ್ಕೆ ಇವರು ಕುಣಿದ್ರು. ಆದರೆ ಇಲ್ಲಿ ತಿಳಿದು ಮಾಡಿದ್ರು ತಪ್ಪೆ, ತಿಳಿಯದೆ ಮಾಡಿದ್ರು ತಪ್ಪೆ. ಮರಿ ಕೆರ್ಂಡಲ ದೋಸ, ಅವೇನು ತೂಂಡಲ ದೋಸ, ಕೆರ್ಪಂಡಲ ದೋಸ ಅಂತೇಳಿ ಇಲ್ಲಿನ ಪರಂಪರೆ. ಆದ್ರಿಂದ ಅವರು ತಿಳಿದು ಮಾಡಿದ್ರು ತಿಳಿಯದೆ ಮಾಡಿದ್ರು ಅದು ತಪ್ಪು. ತಪ್ಪು ಅಂತ ತಕ್ಷಣ ಏನ್ ಮಾಡ್ಬೇಕು, ತಪ್ಪಾಯ್ತು ಅಂತ ಹೇಳಿದ್ರೆ ಮೊದಲು ಅವರಿಗೆ ಅದರ ಬಗ್ಗೆ ಅರಿವಿಲ್ಲದೆ ಯುವಕರು ಕೇಳುವಾಗ ಫೋನ್ ಮಾಡುವಾಗ ರೋಷನ್ ರೊನಾಲ್ಡೋ ಫೋನ್ ಮಾಡಿದ್ರು. ಅವರಿಗೆ ಫೋನ್ ಮಾಡುವಾಗ ಅವರು ಹೇಳಿದ್ರು, ಅದನ್ನು ಸಮರ್ಥಿಸಿದ್ರು. ಮೊದಲು ಗೊತ್ತಾಗ ಬೇರೆಯವರಿಗೆ ಮಾಡಿ ಇವರಿಗೆ ಆಯೋಜಕರಿಗೆ ಮಾಡಿದಾಗ ಅವರು ಸಮರ್ಥಿಸುವಾಗ ಇವರಿಗೆ ಸಿಟ್ಟು ಜಾಸ್ತಿ ಆಯ್ತು. ಜಾಸ್ತಿ ಆದಾಗ ಏನಾಯ್ತು, ಇದನ್ನೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅವರು ಅವರ ನೋವನ್ನು ಯಾರ ಹತ್ರ ಹೇಳ್ಕೊಳ್ಳೋದು, ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಾಗ ಏನಾಯ್ತು, ಎಲ್ಲರೂ ಇದನ್ನು ಪ್ರತಿಭಟನೆ ಮಾಡುವಾಗ ವಿರೋಧಿಸುವಾಗ ಇವರಿಗೆ ಮನವರಿಕೆ ಆಯ್ತು. ಕಟ್ಟಕಡೆಗೆ ಅವರು ಇವರಿಗೆ ಕರೆ ಮಾಡಿದ್ರು. ಅವರ ಮಗ ವಿದೇಶದಲ್ಲಿ ಮಗ ನನಗೆ ಫೋನ್ ಮಾಡಿದ್ರು. ನನಗೂ ಕೂಡ ತುಂಬಾ ಒತ್ತಡ ಬಂದಿತ್ತು, ಯಾಕಂದ್ರೆ ನೀವು ಸುಮ್ಮನೆ ಇದ್ದೀರಿ, ನನಗಿದು ಮಾತಾಡಿ ಸಾಕಾಗಿದೆ, ನನಗೆ ಬಹಳ ನೋವಾಗ್ತದೆ. ದೈವಾರಾಧನೆಗೆ ಧಕ್ಕೆ ಆದಾಗ ಹಿಂದೆ ತುಂಬಾ ಸಾರಿ ನಾವು ಹೋರಾಟ ಮಾಡಿದ್ದೇವೆ, ಯುವಕರು ಕೂಡ ಹೋರಾಟ ಮಾಡಿದ್ದೇವೆ. ನೀವು ಗೊತ್ತಿರ್ಬೋದು, ಶಿವ ಅಂತವರನ್ನ ಬಂಧಿಸಿರುವಂತದ್ದು ತಪ್ಪು. ಆಮೇಲೆ ಮತ್ತೆ ಅದೇ ರೀಲ್ಸ್ಗಳು ನಡೆಯುವಂಥದ್ದು. ಆಯ್ತಾ, ಇದನ್ನಲ್ಲಿ ನಾವು ಸುಮ್ಮನೆ ಇರುವ ಮಾತಾಡಿದವರ ಮೇಲೆ ಸವಾರಿ ಆಗಿದ್ದು. ಆಕೆ ದೈವಾರಾಧಕರಲ್ವಾ, ಈಗ ತುಂಬಾ ಮಂದಿ ದೈವಾರಾಧಕರು ಇದ್ದಾರೆ. ಆ ದೈವ ಆರಾಧನೆ ಮಾಡುವವರಿಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ನಾವೇ ಮಾತಾಡ್ಬೇಕಾ ಇಂಥದ್ದೆಲ್ಲ. ಆದ್ರೂ ಮನಸ್ಸಿನೊಳಗೆ ನೋವಿತ್ತು, ಇದು ತಪ್ಪು ಮಾಡಿದ್ದಾರೆ. ಮತ್ತೆ ನೋಡುವಾಗ ತಾಯಿಯನ್ನು ನೋಡುವಾಗ ಏನೋ ಒಂದು ಗೌರವ ಭಾವನೆ ಬರ್ತದೆ ಅಂತ ಹೇಳಿದ್ರೆ, ಅವರ ಒಂದು ಉಡುಗೆ ರೀತಿ ನೀತಿ, ಅವರು ಏನು ರೀತಿ ತಪ್ಪು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ಬೇಕಲ್ಲ. ಏನು ಅರಿಯದೆ ನಾವು ಮಾತಾಡಿ ತಪ್ಪಾಗ್ತೀವಿ. ಇವತ್ತು ಬೆಳಿಗ್ಗೆ ಮಗ ಫೋನ್ ಮಾಡಿದ್ರು, ಹೀಗಾಗಿ ಅಮ್ಮ ಮಾಡಿದ್ದು ತಪ್ಪು, ಈಗ ಅವರು ಬಹಳ ನೋವುಂಡಿದ್ದಾರೆ, ಬಹಳ ಬೇಸರದಲ್ಲಿದ್ದಾರೆ, ಒಂದು ಸರಿ ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ಯುವಕರು ಕೂಡ ಫೋನ್ ಮಾಡಿ ಸರ್ ಅದನ್ನು ಸರಿ ಮಾಡ್ಬೇಕು. ಸರಿ, ನಾವು ಇರೋದೇ ಅದಕ್ಕೆ ಅಂತೇಳಿ ಅವರು ತಪ್ಪು ಅದನ್ನು ಮಾಡುವುದಿಲ್ಲ. ತುಳುನಾಡಿನಲ್ಲಿ ಶ್ರೇಷ್ಠ ಕ್ಷೇತ್ರ ಮಂಜುನಾಥನ ಸಾನ್ನಿಧ್ಯ. ಅವನ ನಡೆಗೆ ಹೋಗುವಾಗ ಅನ್ನಪ್ಪನ ಮಂಜುರ್ಲೆ ಕಾಲಡಿಯಲ್ಲೇ ನಾವು ಹೋಗ್ಬೇಕು. ಅವ್ರು ಇರುವವರೆಗೆ ನೀವು ಒಂದು ತಂಬಿಲ ಸೇವೆ ಮತ್ತು ದೇವರಿಗೆ ರುದ್ರಾಭಿಷೇಕವನ್ನು ಕೊಡಿ, ದೊಡ್ಡದಲ್ಲ, ಕೊಟ್ಟರೆ ಸಾಕು. ಮತ್ತು ಯುವಕರಿಗೆ ಬೇಕಾದದ್ದಷ್ಟೇ. ನೀವು ಅದು ತಪ್ಪು ಅಂತ ಹೇಳಿದ ತಕ್ಷಣ ಎಲ್ಲವನ್ನೂ ಮರೆತು ಬಿಡ್ತಾರೆ. ಆದ್ರಿಂದ ಅರಿಯದೆ ನಮ್ಮ ತಪ್ಪಾಗಿದೆ, ಅದನ್ನು ಮಾಡಿ ಅಂತ ಹೇಳಿದಾಗ ಬಹಳ ಪ್ರೀತಿಯಿಂದ ಒಪ್ಕೊಂಡು ಇವತ್ತು ಸಾಯಂಕಾಲ 4 ಗಂಟೆಗೆ ಬರ್ತೇವೆ ಅಂತ ಹೇಳಿದ್ರು. ಬಂದು ಅವರು ಬಹಳ ಗದ್ಗದಿತವಾಗಿ ಹೃದಯದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು. ನಾಟಕೀಯವಾಗಿ ನಾವು ಇದು ತಪ್ಪು ಮಾಡ್ಲಿಲ್ಲ, ಅದು ಇಲ್ಲ, ಉದ್ದಟತನದಿಂದ ಮಾಡ್ಲೇ ಇಲ್ಲ. ಅವರು ಬಹಳ ನಮ್ಗೆ ಗೊತ್ತಾಗ್ತದಲ್ಲ ನಾವು ದೇವರ ಕೆಲಸ ಹೃದಯದಿಂದ ಪ್ರಾರ್ಥನೆ ಮಾಡಿದ್ದಾರೆ. ದೇವರೇ, ಇನ್ನು ಮುಂದಕ್ಕೆ ಅರಿಯದೆ ನಮ್ಮಿಂದ ತಪ್ಪಾಗದಾಗೆ ನೋಡ್ಕೋ ಅಂತ ಮಂಜುನಾಥನಲ್ಲಿ ಹೃದಯದಿಂದ ಪ್ರಾರ್ಥನೆ ಮಾಡಿದ್ದಾರೆ. ಯುವಕರು ಕೂಡ ಈ ಸಂಘಟನೆ ವಿಶ್ವ ಹಿಂದೂ ಪರಿಷತ್ನವರು ಕೂಡ ಇದಕ್ಕೆ ನನಗೆ ಕರೆ ಮಾಡಿದ್ರು. ಮತ್ತೆ ನಮ್ಮ ರೋಷನ್ ಮಾಡಿದ್ರು, ದೈವಾರಾಧನೆ ಸಂರಕ್ಷಣಾ ವೇದಿಕೆಯವರು ಕೂಡ ಅವರೆಲ್ಲ ಬಂದಿದ್ರು. ಅವರೆಲ್ಲರ ಸಮಕ್ಷಮದಲ್ಲಿ ಮಂಜುನಾಥನಲ್ಲಿ ಅಣ್ಣಪ್ಪನಲ್ಲಿ ಪ್ರಾರ್ಥನೆ ಮಾಡಿದ್ರು. ನಾನು ಹೇಳುವುದಿಷ್ಟೇ, ಏನಂತ ಹೇಳಿದ್ರೆ, ತಪ್ಪು ಮಾಡೋದು ಸಹಜ, ತಿದ್ದು ನಡೆಯೋನು ಮನುಜ. ಇವರ ತಪ್ಪಿನ ಅರಿವಾಗಿದೆ, ತಪ್ಪು ಅಂತ ಆಗಿದೆ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿದ್ದಾರೆ. ಅದರೊಂದಿಗೆ ಅವರು ದೊಡ್ಡತನ ಅಂತ ಹೇಳಿದ್ರೆ, ಅವರು ನಿತ್ಯ ಆರಾಧಿಸುವಂತ ಕಲ್ಲುಟ್ಟಿ ದೈವಕ್ಕೆ ನಾನು ಕೋಲ ಕೊಡ್ತೇನೆ ಅಂತ ಪ್ರಾರ್ಥನೆ ಮಾಡಿದ್ದೇನೆ. ತುಳುನಾಡಿನ ದೈವಕ್ಕೆ ಕೋಲ ಕೊಡ್ತೇನೆ ಅಂತ. ಅದು ಅವರ ನಂಬಿಕೆ, ಯಾರ ಒತ್ತಡಕ್ಕೆ ಮಾಡಿದ್ದಲ್ಲ, ಅದು ಸರಿ ಅಲ್ಲ, ಅವರ ಹೃದಯದಿಂದ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಮತ್ತೆ ಮಂಜುನಾಥನ ಸೇವೆಯಲ್ಲಿ ಇನ್ನು ಮುಂದಕ್ಕೂ ನಾವು ಬರ್ತೇವೆ. ನಾಡಿದ್ದು ತಂಬಿಲ ಇದಕ್ಕೆ ಸೇವೆ ಕೊಟ್ಟಿದ್ದಾರೆ, ಸಂಕ್ರಾಂತಿ ಬರಬೇಕು, ಅದನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದು ಅವರ ನಂಬಿಕೆ, ಅವರ ಭಕ್ತಿ, ಅವರ ಶ್ರದ್ಧೆ. ಆದ್ರಿಂದ ನಾನು ಎಲ್ಲ ಮಾಧ್ಯಮದ ಮುಖೇನ ಎಲ್ಲ ಯುವಕರಲ್ಲಿ, ತುಳುನಾಡಿನ ತುಳು ಭಾಷಾ ಪ್ರೇಮಿಗಳಲ್ಲಿ, ತುಳು ದೈವಾರಾಧನಾ ಪ್ರೇಮಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವಂಥದ್ದು, ಯಾವುದೇ ಕಾರಣಕ್ಕೂ ಅವರು ಹೃದಯದಿಂದ ಇದನ್ನು ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಅವರಿಗೆ ಎಳ್ಳಿನಿಂತು ನೋವಾಗದಾಗ ಯಾರಾದರೂ ಪೋಸ್ಟ್ ಮಾಡಿದ್ರೆ ಅದನ್ನು ಡಿಲೀಟ್ ಮಾಡಬೇಕು. ಅದು ಯಾವುದೇ ಕಾರಣಕ್ಕೂ ಅವರಿಗೆ ಇಂದು ತಾಯಿಯನ್ನ ಗೌರವಿಸುವಂತ, ಗೋವುಗಳನ್ನ ಗೌರವಿಸುವಂತ ಮಣ್ಣು ನಮ್ದು. ಆದ್ರಿಂದ ಆ ರೀತಿ ಮಾಡ್ಬೇಕು ಅಂತ ಕೇಳ್ಕೊಳ್ತೇನೆ. ಮತ್ತಿನ್ನೊಂದು, ಯಾವುದೇ ಕಾರಣಕ್ಕೂ ಇನ್ನು ಮುಂದಕ್ಕೆ ದೈವಾರಾಧನೆಯ ಬಗ್ಗೆ ಒಂದು ಹಾಡು ಹೇಳುವಾಗ, ನೃತ್ಯ ಮಾಡುವಾಗ ಒಂದು ನಮ್ಮ ಕಿಂಚಿತ್ ಪ್ರಜ್ಞೆ ಬೇಕು. ಇದು ನಾನು ಮಾಡೋದು ಸರಿಯೋ ತಪ್ಪು ಅಂತ. ನಾವು ಕೂಡ ಸುಮ್ಮನೆ ಇರ್ತಿದ್ವಿ. ಹೇಗೆ ಒಂದು ಮಗು ಮಾಡ್ತಾ ಇದ್ರೆ ತಪ್ಪಿಂದ ಆಗಿದೆ ಅಂತ ಸ್ವಲ್ಪ ಕ್ಷಮಿಸಬಹುದು. ಯುವಕರು ಮಾಡಿದ್ರು, ಏನು ಅರಿವಿಲ್ಲದೆ ಮಾಡಿದ್ರು ಒಂದು ಬೈದು ಬುದ್ಧಿ ಹೇಳಬಹುದು. ಇದು ಹಿರಿಯರಲ್ಲ, ಹಾಡುವವರು ಹಿರಿಯರು, ನೃತ್ಯ ಮಾಡಿದವರು ಹಿರಿಯರು, ಅದನ್ನ ಎಲ್ಲರೂ ಹಿರಿಯರಾದದ್ದು. ಅದನ್ನು ನಾವು ವಿರೋಧಿಸಲೇಬೇಕಾಗ್ತದೆ, ಅದನ್ನು ಮಾಡಲೇಬೇಕಾಗ್ತದೆ. ಅದನ್ನು ಮಾಡಿದ್ರು ಎಲ್ಲವೂ ಈಗ
ಮಂಜುನಾಥನ ಮಡಿಲಲ್ಲಿ ಎಲ್ಲವೂ ಸರಿ ಆಯ್ತು. ಎಲ್ಲ ಮಂಜುನಾಥ ಅನುಗ್ರಹ, ಅವನ ಸಂಕಲ್ಪ ಅಂತ ತಿಳ್ಕೊಳ್ತಾ ಇದೆಯಲ್ಲ. ಇನ್ನು ಮುಂದಕ್ಕೂ ಯಾವುದೇ ಕಾರಣಕ್ಕೂ ಮಂಜುನಾಥ ಅಣ್ಣಪ್ಪ ಈ ಕ್ಷೇತ್ರದ ಸರ್ವಶಕ್ತಿಗಳು ಈ ತಾಯಿಯನ್ನ ಮತ್ತು ಅವರ ಮಕ್ಕಳನ್ನ ಉತ್ತರೋತ್ತರ ಅಭಿವೃದ್ಧಿಯನ್ನ ಮಾಡಲಿ. ಇನ್ನಷ್ಟು ದೇವರ ತುಳು ಭಾಷೆಯ ಸೇವೆಯನ್ನು ಮಾಡುವಂತಾಗ್ಲಿ. ಯಾಕಂತಂದ್ರೆ ಅವನ ಮನೆಯಲ್ಲೂ ಲಕ್ಕೇಸಿರಿದ್ದಾರೆ, ದೈವಗಳಿದ್ದಾರೆ. ಅವರೆಲ್ಲರ ಅನುಗ್ರಹ ಕೂಡ ಅವರಿಗೆ ಪ್ರಾಪ್ತಿಯಾಗಲಿ. ಮತ್ತು ಇವರಿಗೆ ಗಾಯಕರು ಕೂಡ ಪಾಪ ಸಂಘಟಕರು ಕೂಡ ಬಂದಿದ್ದಾರೆ, ಅವರು ಕೂಡ ಆಯೋಜಕರು ಕೂಡ ಬಂದಿದ್ದಾರೆ. ಅವರು ಕೂಡ ನಮ್ಮಿಂದ ಸರ್ವದ ತಪ್ಪಾಗಿದೆ ಅಂತಲೇ ಅವರು ಹೇಳಿದ್ದಾರೆ. ಆದ್ರಿಂದ ಎಲ್ರಿಗೂ ಇದೊಂದು ಶುಭಕಾರಕ ಆಗುವಂತ, ಇದು ಸಾಯಂ ಸಂಧ್ಯಾ ಕಾಲ, ಗೋಧೂಳಿ ಮುಹೂರ್ತ ಇದೆ ನೋಡಿ. ಒಳ್ಳೆ ಮುಹೂರ್ತದಲ್ಲಿ ಮಂಜುನಾಥನ ನೆಲ್ಲಲ್ಲಿ ಪ್ರಾರ್ಥಿಸ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ